ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ರಾಜ್ಯದ ಬರವು ಕಲ್ಪನಾ ಮಾತೆರೆಗಳ ಧರ್ಮದ ಬಸ್ ಪಾಸ್ ಒದಗೌಂಡು ಬೇಲೆನಾಡು ನಕಲಿಗೆ ಕಂಪೆನಿಲೇನ ಒಟ್ಟುಗು ಪಾತಿರ್ದು ಕೆಲಸ ಒದಗಾಯರ ವ್ಯವಸ್ಥೆ ಮಲ್ಪುವಂದು ರಾಜ್ಯದ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂತೇರು ಬುಧವಾರ ರಾಜ್ಯದ ಮುಖ್ಯಮಂತ್ರಿಯಾದ ಪ್ರತಿಜ್ಞೆ ಮಲ್ತ ನಡೆದ ಬೊಕ್ಕಾರು ಸುರೂತ ಸುದ್ದಿಕುಟುಡು ಈ ಬಗೆಟ್ ತೆರಿಪಾದಿರು. ಕರ್ನಾಟಕದ ಮುಖ್ಯಮಂತ್ರಿಯಾದ ಬುಧವಾರ ಮಂತ್ರಿಮಂಡಲದ ಸುರೂತ ಸಭೆ ನಡಪಾಯಿನ ಡಿ.ಕೆ. ಶಿವಕುಮಾರ್ ಬೇತೆ ಬೇತೆ ಮಹತ್ವದ ತೀರ್ಮಾನಗಳನ್ನು ಗೊತ್ತು ಮಲ್ತಿದ್ದರು. ರಾಜ್ಯದ ಮಾತಾ ಶಾಲೆ ಕಾಲೇಜಿಲಿಡು ಬರವು ಕಲ್ಪನಕ್ಲಿಗೆ ಸರ್ಕಾರಿ ಬಸ್ಲಿಡು ಧರ್ಮದ ಬಸ್ ಪಾಸ್ ಬಗೆಟ್ ತೀರ್ಮಾನ ಗೊತ್ತು ಮಲ್ತಿದ್ದರು. ರಾಜ್ಯದ 25ನೇ ಮುಖ್ಯಮಂತ್ರಿ ಆದ ಸುರೂತ ಮಂತ್ರಿಮಂಡಲ ಸಭೆ ಬೊಕ್ಕ ರಾತ್ರಿ ಸುರೂತ ಸುದ್ದಿಕೂಟ ನಡಪಾದು. ರಾಜ್ಯದ ಮಾತಾ ಶಾಲೆ ಕಾಲೇಜಿನ ಬರವು ಕಲ್ಪನಕ್ಲಿಗೆ ಧರ್ಮದ ಬಸ್ ಪಾಸ್ ಪಟ್ಟಿರ ಆದೇಶ ಪಿದಾಡ್ಪಾಯರು. ರಾಜ್ಯಡು ಈ ದುಂಬು ಬೇತೆ ಬೇತೆ ಮಾದರಿದ ವಿದ್ಯಾರ್ಥಿಗಳಿಗೆ 1300 ರೂಪಾಯಿ ಹಿಡಿದು 1,500 ಮುಟ್ಟ ವರ್ಷದ ಬಸ್ ಪಾಸ್ ದುಡ್ಡು ನಿಘಂಟು ಮಲ್ತಿತ್ತಂಡ. ಇತ್ತೆ ಮಾತಾ ವಿದ್ಯಾರ್ಥಿಗಳು ಧರ್ಮದ ಬಸ್ ಪಾಸ್ಗೆ ಸಂದು ಇருந்து ಆರ್ಪಂಡೇರು. ಕೆಲಸ நடந்து ಬೇಲೆದಾಂತಿನಕ್ಲು ಸರ್ಕಾರಡು ಪುದರ್ ಸೇರ್ಸಾವಡು ಎಂಕುಲು ಕಂಪೆನಿಲಿನ ಒಟ್ಟುಗು ಪಾತಿರ್ದು ಅಕ್ಲಿಗೆ ಅಗತ್ಯ ಉಪ್ಪನ ಕೆಲಸೊಲಿನ ಒದಗಾಯರ ವ್ಯವಸ್ಥೆ ಮಲ್ಪುವ ಬೇಲೆಗಾದ ಜವನ ಜವಂದಿಲೆಗೆ ಸರ್ಕಾರನೇ ತರಬೇತಿ ಕೊರ್ಪುಂಡು ಒಂದು ಡಿ.ಕೆ. ಶಿವಕುಮಾರ್ ಪಂಡೇರ. ಗ್ರಾಮಲಿಡು ಭಾರತ್ ಜೋಡೋ ಯೂತ್ ಕ್ಲಬ್ಲಿನ ಕಟ್ಟೆರೆ ನಿರ್ಧಾರ ಮಲ್ತದಂಡು. ಈ ಯುವ ಸಂಘುಲೆಗೆ ಸರ್ಕಾರ 10 ಲಕ್ಷ ರೂಪಾಯಿ ಕೊರ್ಪುಂಡು. ಬೇತೆ ಹಾಳ ಅಭ್ಯಾಸಲೆಗೆ ಪೋವಂದೆ ಜವನಿರು ಸಮಾಜ ಕಟ್ಟುನ ಕೆಲಸಡು ಸೇರು ನೋಡು ಪನ್ಪನ ಉದ್ದೇಶಡು ಈ ತೀರ್ಮಾನ ಕೈಗೆದೆತುಂಡು. 10,000 ಭಾರತ್ ಜೋಡೋ ಕ್ಲಬ್ಲಿನ ಕಟ್ಟುನವು ಎಂಕನ ಉದ್ದೇಶ ಆದುಂಡುದು ಹೊಸ ಮುಖ್ಯಮಂತ್ರಿ ಶಿವಕುಮಾರ್ ಪಂತೇರು. ಹಿರಿಯ ಕಾಂಗ್ರೆಸ್ ನಾಯಕರು ವಿಧಾನ ಪರಿಷತ್ ಸದಸ್ಯರಾದ ಪುನಃ ಬಿ.ಕೆ. ಹರಿಪ್ರಸಾದರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಗುರ್ಕಾರ ಪಟ್ಟ ಕೊಡ್ತೇರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರ್ಕಾರ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಯ್ನದವರ ಸಮಿತಿಗೆ ಹೊಸ ಸಾರಥಿ ಬೈದೇರು. ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಪಕ್ಷದ ಹಿರಿಯ ನಾಯಕರು ಬಿ.ಕೆ. ಹರಿಪ್ರಸಾದರಿಗೆ ಗುರ್ಕಾರ ಪಟ್ಟ ಕೊಡ್ತಾರೆ. ಬಿ.ಕೆ. ಹರಿಪ್ರಸಾದರಿಗೆ ಮಂತ್ರಿ ಮಂತ್ರದ ಸತೀಶ್ ಜಾರಕಿಹೊಳಿಯರಿಗೆ ರಾಜ್ಯ ಕಾಂಗ್ರೆಸ್ದ ಗುರ್ಕಾರ ಪಟ್ಟ ಕೊರಪನ ಬಗ್ಗೆ ಸುದ್ದಿಯಾದಿತ್ತಂಡು. ಆಂಡ ಸತೀಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ತಿಕ್ಕದಂಡು. ಕೆಪಿಸಿಸಿ ಗುರ್ಕಾರ ಸ್ಥಾನ ಹರಿಪ್ರಸಾದರಿಗೆ ಬೈದಂಡು. ಸತೀಶ್ ಜಾರಕಿಹೊಳಿಗೆ ಪಕ್ಷದ ಗುರ್ಕಾರ್ಯ ಮಲ್ಪನೆಗೆ ಪಕ್ಷದ ಒಂಜಿಕೂಟದ ವಿರೋಧ ಇತ್ತಿನದವರ ಹರಿಪ್ರಸಾದರ್ನ ಅಜಪ ಆತಂಡು. ಆರ ಪಕ್ಷ ಸಂಘಟನೆಯ ಅನುಭವ ಇತ್ತನಾರಾದುರಿಯರು ಅಂಚಾದ ಆರೆನ ಅಜತದಿತ್ತೇರು. ಪಿರವರಿದ್ನವರ್ಗೂ ಸರಿಯಾಯಿನ ತಾನಮಾನ ಕೊರಪಣ ದಿಟ್ಟಿಡು ಹೈಕಮಾಂಡ್ ಈ ನಿರ್ಧಾರ ತಂದುಂಡು. ಕೂಡ್ಲದ ಕಂಕನಾಡಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆನ ನಿಲಿಟ್ಟು ಬುಧವಾರ ಕಾಂಡೆ ಫಾದರ್ ಮುಲ್ಲರ್ ಆಸ್ಪತ್ರೆದಲ್ಲಿ ಪಡೆದು ಅಮಲವಸ್ತಿ ವಿರೋಧಿ ಜಾಗೃತಿ ಜಾಥಾ ನಡಪಾದಿತ್ತು. ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ. ಜಾಥಾ ಉದಿಪನ ಮಲ್ತಿದ್ದಾರೆ. ಅಮಲವಸ್ತಿಗೆ ಎದುರಾದ ಜನಜಾಗೃತಿ ಮೂಡಾವನ ದಿಟ್ಟಿಡು ಕುಡ್ಲದ ಕಂಕನಾಡಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆನ ನಿಲಿಟ್ಟು ಬುಧವಾರ ಕಾಂಡೆ 7 ಗಂಟೆಗೆ ಕಂಕನಾಡಿದ ಫಾದರ್ ಮುಲ್ಲರ್ ಆಸ್ಪತ್ರೆದಲ್ಲಿ ಪಡೆದು ಅಮಲವಸ್ತಿ ವಿರೋಧಿ ಜಾಗೃತಿ ಜಾಥಾ ನಡೆತ್ತದೆ. ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ. ಪಚ್ಚೆ ಬಾವುಟ ಬೀಜಿದು ರ್ಯಾಲಿ ಉದಿಪನ ಮಲ್ತದು ಜವನ ಜವಂದಿ ಪಾಕಜನ ಜಾತುಡು ಪಾಲ್ದೆ ತೊಂದನಿಕ್ ಖುಷಿ ತಿರುಪಾಯರು. ಸಮಾಜ ಸೇವಕರು ಮೈಕಲ್ ಡಿಸೋಜ ಮಲ್ಲಬಿನೇರಾದಿತ್ಯರು, ಸಂಸ್ಥೆದ ಆಡಳಿತ ಅಧಿಕಾರಿ ಮೈಕಲ್ ಸಾಂತಮಾಯ, ಸಂಸ್ಥೆ ನಿರ್ದೇಶಕರು ಧರ್ಮಗುರು ಫೌಸ್ಟಿನ್ ಲೂಕಾಸ್ ಲೋಬೋ ಇಂಚ ಪಾಕಜನ ಪಾಲ್ದೆ ತೊಂದಿರು. ಕಂಕನಾಡಿ ಕ್ಯಾಂಪಸ್ಡು ಮೂಜಿ ಸಾರೋಡು ಹೆಚ್ಚ ಜನ ಬರವು ಕಲ್ಪನಕ್ಲು ಕಲ್ಪಾವನಕ್ಲು ಬುಕ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆನ ಕೆಲಸದಕ್ಲು ರ್ಯಾಲಿ ಪಾಲ್ದೆ ತೊಂದಿರು. ಫಾದರ್ ಮುಲ್ಲರ್ ಕ್ಯಾಂಪಸ್ ಹಿಡಿದು ಶುರುವಾಯಿನ ಅಭಿಯಾನ ಮುಖ್ಯ ದ್ವಾರಲೆಡೆ ಪೋದು ಕರಾವಳಿ ವೃತ್ತದಂಚಿ ಸಾಗದು ಹೊಸದಾದ ಕಾಂಕ್ರೀಟ್ ಮಲ್ತದನ ಪಂಪೆಲ್ ಮಾರ್ಗೊಡೆ ದುಂಬರಿದು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ದ್ವಾರಲೆಡೆ ಪಿರಪುಗುದು ಅಮಲವಸ್ತಿಗೆ ಎದುರಾದ ನಡಪಾಯಿನ ಜಾಗೃತಿ ಜಾಥಾ ಫಾದರ್ ಮುಲ್ಲರ್ ಮೈದಾನೋಡು ಅಕ್ಕೇರಿ ಆಂಡ್ರಿ. It is not just a requirement, it's a necessity. You should say no to drugs, and also you should make sure that you report any such use of drugs. Whenever you report any such kind of thing, either to us or the police or anybody, we can assure you that the names of the drug users and also the names of the people who have told us will be kept anonymous. We are not going to trouble you, we are not going to call you, we are not going to say anything to you, but also helping us find those who are behind this atrocity. So, we need to say no to drugs and yes to life. We should avoid narcotics. Dear friends, shall we all become ambassadors to help people to say no to drugs? Help youth and children to say no to drugs. We are blessed with the two VIPs in Dakshina Kannada district. They are our angels. We have our DC. MRPL ಬುಕ್ಕ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ
ಕುಡ್ಲದ ಜೊತೆ ಸೇರಿಗೆಡು ವಿಶ್ವ ಪರಿಸರ ದಿನಾಚರಣೆ 2026 ಕೊಡು ಬುಧವಾರ ಸುರತ್ಕಲ್ ಇಂಡಿಯಾ ಬೀಚ್ ನಿರ್ಮಲ ಮಲ್ಪನ ಕಾರ್ಯಕ್ರಮ ನಡೆತಂದೆ. ವಿಶ್ವ ಪರಿಸರ ದಿನಾಚರಣೆ 2026 ಕೊಡು ಸುರತ್ಕಲ್ ಕೈತಲ್ದ ಇಂಡಿಯಾ ಬೀಚ್ ಮಂಗಳೂರು ರಿಫೈನರಿ ಬೊಕ್ಕ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ MRPL ಸಂಸ್ಥೆ ಬೊಕ್ಕ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕುಡ್ಲದ ಜೊತೆ ಸೇರಿಗೆಡು ಬೀಚ್ ನಿರ್ಮಲ ಮಲ್ಪನ ಕಾರ್ಯಕ್ರಮ ಬುಧವಾರ ನಡೆತಂದೆ. ಕುಡ್ಲದ KSPCB ಹಿರಿಯ ಪರಿಸರ ಅಧಿಕಾರಿ ರಾಜಶೇಖರ್ ಪುರಾಣಿಕ್ ಮಲ್ಲ ಬಿನ್ನೆರಾದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ವಿಶೇಷ ಲೆಪ್ಪುದಾರಾದ ಕುಡ್ಲದ KSPCBದ ಪರಿಸರ ಅಧಿಕಾರಿ ಡಾ ಮಂಜು ಆರ್, ಸುರತ್ಕಲ್ದ ನಾಗರಿಕ ಸಲಹಾ ಸಮಿತಿ ಸದಸ್ಯರು ಸತೀಶ್ ಸದಾನಂದ ದುಂಬಾಳ್ತಿಡು, ಗೋವಿಂದಾಸ್ ಕಾಲೇಜ್ ಬರವು ಕಲ್ಪನಾ ಕ್ಲಬ್ MRPLದ ಅಧಿಕಾರಿಗಳು ಸೇರ್ತು ಬೀಚ್ ಸ್ವಚ್ಛತಾ ಅಭಿಯಾನೋಡು ಪಾಲ್ಗೊಂಡಿರು. ಗ್ರೂಪ್ ಜನರಲ್ ಮ್ಯಾನೇಜರ್ HS ರಾಜೀವ, ಮುಖ್ಯ ಜನರಲ್ ಮ್ಯಾನೇಜರ್ ಶ್ರೀಕೃಷ್ಣ ಪಿಳ್ಳೈ, ಅನಿಲ್ ಕುಮಾರ್, ಜನರಲ್ ಮ್ಯಾನೇಜರ್ ಲೈನ ಪ್ರಸನ್ನ ಕುಮಾರ್ ಬೊಕ್ಕ ರಾಜೇಂದ್ರ ಆಚಾರ್ಯ ಈ ಪುರ್ತುಡಿತಿರು. MRPL ಕೆಲಸದಲ್ಲಿನ ಒಟ್ಟಿಗೂ 150 ಹೆಚ್ಚು ಜನ ಸ್ವಯಂ ಸೇವಕರು ಬೀಚ್ ನಿರ್ಮಲ ಮಲ್ಪನ ಕಾರ್ಯಕ್ರಮ ಇಟ್ಟಿರು. ಪರಿಸರ ಮಾಲಿನ್ಯ, ಕಡಲ್ ಜೂಲು ಬೊಕ್ಕ ಕರಾವಳಿ ಪರಿಸರ ವ್ಯವಸ್ಥೆನ ಮಿತ್ತು ಐತ ಹಾಳು ಪರಿಣಾಮದ ಬಗೆಟ್ ಜಾಗೃತಿ ಮೂಡವನ ಉದ್ದೇಶಡು ಈ ಅಭಿಯಾನ ದೀದಿತ್ತಂಡು. ಓಟದಕ್ಕಿನ ಪಟ್ಟಿ ಪಿರ ಸರಿಮಲ್ಪನ ಕಾರ್ಯ ಜೂನ್ 30 ಶುರುವಾದ ಜುಲೈ 29 ಮುಟ್ಟ ನಡಪುಂಡು. ಓಟದ ಕಟ್ಟೆ ಅಧಿಕಾರಿಗಳು ಇಲ್ಲಿ ಇಲ್ಲಡೆ ಬತ್ತದು ಮಾಹಿದ್ಯತನುವಿರಿಂದ ಒಡಿಪ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಪಂತೇರು. ಭಾರತದ ಓಟು ಆಯೋಗದ ನಿರ್ದೇಶನದಂಚ ವಿಶೇಷ ಓಟದಕ್ಕಿನ ಇಡೀ ಪಟ್ಟಿ ಪಿರ ಸರಿಮಲ್ಪನ ಕಾರ್ಯ ನಡೆಸುತ್ತಿದ್ದು ಒಡಿಪು ಜಿಲ್ಲೆಡೆ ಜೂನ್ 30 ಶುರುವಾದ ಜುಲೈ 29 ಮುಟ್ಟ ನಡಪೆರೊಂಡು. ಇಪ್ಪತ್ತುಡು ಓಟದ ಕಟ್ಟೆ ಅಧಿಕಾರಿಗಳು ಪಿಂದೋನಿಯರೆ ಎಲ್ಲಿ ಇಲ್ಲಡೆ ಬರೆಯರ ಉಳ್ಳೇರೆಂದು ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ತಿಳಿಪಾದಿರು. ಜೂನ್ 20 ಈ ಕಾರ್ಯ ಶುರು ಆರೈತದು ಬೇತೆ ಬೇತೆ ಹಂತೊಲೆಡು ಕಾರ್ಯಾಚರಣೆ ನಡಪೆರ ಉಂಡು. ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ಜೂನ್ 10 ದಿನ ಕಾಲ ತರಬೇತಿ ಅಚ್ಚಿಮಲ್ತನ ಅರ್ಜಿ ನಮೂನೆ ಪಟ್ಟುಂಡು. ಐದು ಬೊಕ್ಕ ಬರ್ಪನ ಒಂಜಿ ತಿಂಗಳು ಅಧಿಕಾರಿಗಳು ಇಲ್ಲಿಲ್ಲಡೆ ಪೋಪಿರೆಂದು ಆರ್ಪಂಡೇರು. ಓಟುದಕ್ಲಿನ ಪಟ್ಟಿನ ಬೊಕ್ಕಲಾತ ನಿಘಂಟು ಬೊಕ್ಕ ಇಡೀ ಮಲ್ಪನ ದಿಟ್ಟಿಡೆ ಓಟುದಕ್ಲಿನ ಪಟ್ಟಿಡು ಉಪನ ಓಟುದಕ್ಲಿನ ಹೊಂದಾಣಿಕೆ ಮಲ್ಪನ ಕಾರ್ಯ ಕೈಗ್ದು ತಂದಿತ್ತದು. ಸ್ವಲ್ಪ 2% ಮ್ಯಾಪಿಂಗ್ ಕಾರ್ಯ ಮುಗಿದಿನಿಂದು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ತಿಳಿಪಾದಿರು. 2025 ಏನು ಎಲೆಕ್ಟೋರಲ್ ರೋಲ್ ಇದೆ ಅದರಲ್ಲಿರೋ ಪ್ರತಿಯೊಬ್ಬರದ್ದು ಹೆಸರು ಪ್ರಿಂಟ್ ಆಗುತ್ತೆ ಇನ್ ದಿ ಎನ್ಯುಮರೇಷನ್ ಫಾರ್ಮ್ ವಿತ್ ನೇಮ್ ಆಫ್ ದ BLO, ಕಾಂಟ್ಯಾಕ್ಟ್ ನಂಬರ್ ಆಫ್ ದ BLO. ಇಟ್ ಈಸ್ ಪ್ರಿಂಟೆಡ್ ಇನ್ ಡೂಪ್ಲಿಕೇಟ್. ಇದನ್ನು ನಮ್ಮ BLOಸು 30ನೇ ತಾರೀಕಿಂದ ಹೌಸ್ ಟು ಹೌಸ್ ವಿಸಿಟ್ಸ್ ಮಾಡಿ ಪ್ರತಿಯೊಂದು ಮನೆಗೂ ಕೊಡುವಂಥ ಆ್ಯಕ್ಟಿವಿಟಿ ಶುರುವಾಗುತ್ತೆ 1 ಮಂತಲ್ಲಿ. ಅಂದರೆ 30ನೇ ತಾರೀಕು ಜೂನಿಂದ 29ನೇ ತಾರೀಕು ಜುಲೈ ತನಕ ಇದನ್ನು ಹೌಸ್ ಟು ಹೌಸ್ ವಿಸಿಟ್ಸಲ್ಲಿ ನಮ್ಮ BLOಸು ಕೊಟ್ಟು ಮಾಹಿತಿ ಫಿಲ್ ಮಾಡಿಸಿ ಅದನ್ನು ವಾಪಸ್ ಪಡ್ಕೊಂಡು ಅದನ್ನು ಮತ್ತೆ ಅಪ್ಲೋಡ್ ಮಾಡುವಂಥ ಪ್ರಕ್ರಿಯೆ ಆಗುತ್ತೆ. ಫಾರ್ 10 days 20th ಇಂದ 29th ತನಕ ಎಲೆಕ್ಟೋರಲ್ ರೋಲ್ಸ್ ವಿಲ್ ಬಿ ಪ್ರಿಂಟೆಡ್, ಮೇಡ್ ರೆಡಿ. ಸೊ ಟ್ರೈನಿಂಗ್ ಆಗುತ್ತೆ, ಪ್ರಿಂಟಿಂಗ್ ಆಗುತ್ತೆ. ದಿಸ್ ಎಂಟೈರ್ ಆ್ಯಕ್ಟಿವಿಟಿ ಫಸ್ಟ್ 10 days ಆಗುತ್ತೆ. ನಂತರ 1 ತಿಂಗಳ ಟೈಮಲ್ಲಿ ಈ ಪ್ರಿಂಟೆಡ್ ಫಾರ್ಮ್ಸ್ನ ದೇ ವಿಲ್ ಬಿ ಇನ್ ಡೂಪ್ಲಿಕೇಟ್. ಇಟ್ ವಿಲ್ ಬಿ ಪ್ರಿಂಟೆಡ್ ವಿತ್ ನೇಮ್ ಆಫ್ ದ ವೋಟರ್. ಇದನ್ನು ಮನೆ ಹೋಗಿ ಕೊಡುವಂಥ ಕೆಲಸ ಆಗುತ್ತೆ. ಮತ್ತು ಅದನ್ನು ಫಿಲ್ ಮಾಡಿಸಿ ವಾಪಸ್ ಪಡ್ಕೊಂಡು ಅಪ್ಲೋಡ್ ಮಾಡುವಂಥ ಚಟುವಟಿಕೆ ಇದು. ಸೈಮಲ್ಟೇನಿಯಸ್ಲಿ ನಾವು ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸು ಕೈಗೊಳ್ತೀವಿ. ಈಗಾಗಲೇ 1200 ವೋಟರ್ಸ್ ಇರುವಂಥ, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು, ಅದಕ್ಕೆ ಸೀಮಿತವಾಗಿ ನಾವು ರ್ಯಾಷನಲೈಸೇಷನ್ ಮಾಡಿದ್ದೀವಿ. ಆದರೆ ಲಾಸ್ಟ್ ರ್ಯಾಷನಲೈಸೇಷನ್ದ ಇಲ್ಲಿ ತನಕ ಸಿನ್ಸ್ ವಿ ಆ್ಯಡ್ ಪೀಪಲ್ ಹೂ ಹ್ಯಾವ್ ಕ್ರಾಸ್ಡ್ 18 ಎವ್ರಿ ಕ್ವಾರ್ಟರ್, ನಂಬರ್ಸ್ ಏನಾದರೂ ಹೆಚ್ಚಿಗೆ ಆಗಿದ್ದರೆ ಮತ್ತೆ ಅದನ್ನು ರ್ಯಾಷನಲೈಸೇಷನ್ ಮಾಡಬೇಕಾಗತ್ತೆ. ಸೊ ಸೈಮಲ್ಟೇನಿಯಸ್ ಆಗಿ ವಿ ವಿಲ್ ಡೂ ದಿ ರ್ಯಾಷನಲೈಸೇಷನ್. That one rationalization also should get finalized by 29th July. DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಅದು ಪ್ರತಿಜ್ಞೆ ಮಲ್ತನ ಖುಷಿಟ್ಟು ಒಡಿಬಡು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಲ್ತಿದ್ದಾರೆ. ರಾಜ್ಯದ ಹೊಸ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅಧಿಕಾರದೆತ್ತನ್ನ ಬಗೆಟ್ಟು ಒಡಿಪು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಖುಷಿ ಪಟ್ಟೊಂದಿರು. ಪಕ್ಷದ ಪರವಾದ ಒಡಿಪಡು ಘೋಷಣೆ ಪಾಡದ ಸಂತೋಷ ತೋಜದಿರು. ಒಡಿಪುದ ಬ್ರಹ್ಮಗಿರಿ ಕಾಂಗ್ರೆಸ್ ಭವನಡು ಟಿವಿ ಪರದೆಡು ಪ್ರಮಾಣ ವಚನ ಕಾರ್ಯಕ್ರಮವನ್ನು ತೂಯಿರು. ಪಕ್ಷದ ನಾಯಕರು ಕಾರ್ಯಕರ್ತರು ಪಾಕಜನ ಈ ಪೊರ್ತೊಡೆತ್ತರು. ಒಡಿಪುದ ಎದುಕೊನ್ನ ಆನೆ ಬಾಕಿಲ್ ಕೈತಲು ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮುಲ್ಕಿ ಬುಕ್ಕ ಕಾಂಗ್ರೆಸ್ ನಾಯಕರು ಸಾರ್ವಜನಿಕರಿಗೆ ಚೀಪೆ ಪಟ್ಟದು ಪಟಾಕಿ ಪುಡತದು ಸಂಭ್ರಮ ಪಟ್ಟೊಂಡಿರು.
ನಮಗೆ ಸಂತೋಷದ ವಿಚಾರ. ನಾವು ಕಳೆದ ಬಾರಿ ಗಣೇಶೋತ್ಸವಕ್ಕೆ ನಮ್ಮ ನಾಯಕರು, ಜನರ ನಾಯಕರು, ಕಾರ್ಯಕರ್ತರ ನಾಯಕರು, ಬಡವರ ಬಂಧು DK ಶಿವಕುಮಾರ್ ಅವರು ನಮ್ಮ 20ನೇ ವರ್ಷದ ಗಣೇಶೋತ್ಸವಕ್ಕೆ ಕನ್ನಡಪಾಡಿ ಕಿನ್ನಿಮುಲ್ಕಿ ಗಣೇಶೋತ್ಸವಕ್ಕೆ ಬಂದಾಗ ನಾವು ಮೊದಲು ಕರ್ನಾಟಕ ರಾಜ್ಯದಲ್ಲಿ ನಾವು ಹೇಳಿದ್ದೆವು 26ರ ಗಣೇಶೋತ್ಸವದೊಳಗೆ ಅವರು ಮುಖ್ಯಮಂತ್ರಿಯಾಗಿ ನಮ್ಮ ಈ ವರ್ಷ ಬರಬೇಕು ಅಂತೇಳಿ ನಾವು ಹೇಳಿದ್ದೆವು. ಅದರ ಹಾಗೆ ನಮ್ಮ ಗಣಪತಿ ಮತ್ತು ನಮ್ಮ ಆರಾಧ್ಯ ಮಾತೆ ಜಯದುರ್ಗಾ ಪರಮೇಶ್ವರಿ ನರ್ಸಿಕೊಟ್ಟಿದ್ದಾರೆ. ಯಕ್ಷಗಾನ ಕಲಾರಂಗ ಕಲಾವಿದರ ಕ್ಷೇಮ ಚಿಂತನೆದ ಒಟ್ಟಿಗೂ ಕಲೆನ ಬುಲೆಪಾವನ ಕೆಲಸ ಮಲ್ಪನವು ಮೆಚ್ಚುಗೆದ ಸಂಗತಿಯಿಂದ ಹಿರಿಯ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಬಂತೇರು. ಯಕ್ಷಗಾನ ಕಲಾರಂಗ ಒಡಿಪುದ ಯಕ್ಷಗಾನ ಮಾರ್ಗದರ್ಶಿ ಶಿಬಿರ ಉದಿಪನ ಮಲ್ತದ ಆರ್ಪಾತಿರಿಯರು. ಒಡಿಪುದ ಯಕ್ಷಗಾನ ಕಲಾರಂಗದ ನಿಲೇಟು ಯಕ್ಷಗಾನ ಮೇಳೊಡುಪುನ ಜವನ ಕಲಾವಿದರಿಗೂ ಯಕ್ಷಗಾನ ಕಲಾರಂಗದ IYC ಸಭಾಂಗಣಡು 4 ದಿನದ ಯಕ್ಷಗಾನ ಮಾರ್ಗದರ್ಶಿ ಶಿಬಿರ ನಡಪಾದಿತ್ತೇರು. ಹಿರಿಯ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಶಿಬಿರ ಉದಿಪನ ಮಲ್ತದ ಪಾತಿರ್ದು ಯಕ್ಷಗಾನದಂಚಿನ ನಮೂನದ ಕಲೆ ಪರಂಪರೆದೊಟ್ಟಿಗೂ ಪೊಸತ್ತೇನು ಸೇರ್ಸಾವೊಂದು ಬುಲೆವಡಾತಂಡು ಗೇನೋಪುನ ಕಲಾವಿದರು ಒಂದೇನು ಮಲ್ಪೆರೆ ಸಾಧ್ಯ ಒಂದಕ್ಕೆ ಇಂಚಿನ ಶಿಬಿರಲು ಎಡ್ಡೆ ಯಕ್ಷಗಾನ ಕಲಾರಂಗ ಕಲಾವಿದರ ಕ್ಷೇಮ ಚಿಂತನೆದೊಟ್ಟಿಗೂ ಕಲೆನ ಬುಲಿಪಾವನ ಕೆಲಸ ಮಲ್ತೊಂದುಪುನವು ಮೆಚ್ಚುಗೆದ ಸಂಗತಿಯಿಂದ ಪಂಡಿರು. ವಿದ್ವಾಂಸರು ದಿವಾಕರ ಹೆಗಡೆ ಕೆರೆ ಹೊಂಡ ಪಾತಿರ್ದು ಯಕ್ಷಗಾನಡು ದಿಂಜ ಸಾಧ್ಯತೆಲು ಉಂಡು ಅಧ್ಯಯನಡುಪ್ಪುನ ಕಲಾವಿದರು ತನ್ಕುಲಿನ ಪ್ರತಿಭೆದು ಹೊಸ ಆಯಾಮ ಕಟ್ಟಿರ ಸಾಧ್ಯ ಉಂಡು. ಆಹಾರ್ಯ, ಆಂಗಿಕ, ವಾಚಿಕ ಬೊಕ ಸಾತ್ವಿಕ ಈ 4 ಅಂಶಲಿನ ಅಗತ್ಯಗೂ ಸರಿಯಾದ ಪ್ರದರ್ಶನ ಮಲ್ತಂಡ ಯಕ್ಷಗಾನದ ಪೊರ್ಲು ಹೆಚ್ಚಿನುವುದು ಪಂಡಿರು. ಹಿರಿಯ ಕಲಾವಿದರು ಕೊಂಡದ ಕೂಳಿ ರಾಮಚಂದ್ರ ಹೆಗಡೆ, AP ಪಾಠಕ್, ಸಂಸದ ಸದಸ್ಯರು ಪ್ರೊಫೆಸರ್ K ಸದಾಶಿವರಾವ್, ಪ್ರೊಫೆಸರ್ ML ಸಾಮಗ ಕಾರ್ಯಕ್ರಮಟ್ಟಿತ್ತೇರು. ಕರ್ನಾಟಕ ವಿಧಾನ ಪರಿಷತ್ಗೆ 7 ಜನ ಅಭ್ಯರ್ಥಿಲಿನ ಅಜಪೆರೆ ಜೂನ್ 15 ಓಟು ನಡಪೆರೆಯುತ್ತದೆ. ಕಾಂಗ್ರೆಸ್ ಪಕ್ಷ 4 ಅಭ್ಯರ್ಥಿಲಿನ ಪುದರ್ನು ಗೊತ್ತು ಮಾಡ್ತಾರೆ. ಐಟೂರಿ KPCC ಹೊಸ ಗುರ್ಕಾರೆ BK ಹರಿಪ್ರಸಾದ್ ಆದಿತ್ತದೆ. ಬೊಕ್ಕೋರಿ ಕುಡ್ಲದ PV ಮೋಹನ್ ಒಲ್ಲೇರು. KPCC ಹೊಸ ಗುರ್ಕಾರರು BK ಹರಿಪ್ರಸಾದ್ ಬೊಕ್ಕ AICC ಕಾರ್ಯಂತಿರು ಕುಡ್ಲದ PV ಮೋಹನ್ ಕರ್ನಾಟಕ ವಿಧಾನ ಪರಿಷತ್ಗೆ ನಡಪನ ಓಟು ಗುಂತಿರು ಉಳ್ಳೇರು. ವಿಧಾನ ಪರಿಷತ್ಗೆ 7 ಜನ ಅಭ್ಯರ್ಥಿಲಿನ ಅಜಪೆರೆ ಜೂನ್ 15 ಓಟು ನಡಪುಂಡು. ಕಾಂಗ್ರೆಸ್ ಪಕ್ಷ 4 ಅಭ್ಯರ್ಥಿಲಿನ ಪುದರ್ ಗೊತ್ತು ಮಲ್ತದಂಡು. OBC ಸಮುದಾಯಗೂ ಪಕ್ಷ ಹೆಚ್ಚು ಒತ್ತು ಕೊಡ್ತುಂಡು. ಹರಿಪ್ರಸಾದ್ ಬೊಕ್ಕ ಬೊಕ್ಕೋರಿ ಅಭ್ಯರ್ಥಿ ತಿಪ್ಪಣ್ಣಪ್ಪ ಕಮಕನೂರ ಈತ ವಿಧಾನ ಪರಿಷತ್ ಸದಸ್ಯರಾದುಲ್ಲೇರು. 4ನೇ ಅಭ್ಯರ್ಥಿ KPCC ಪ್ರಧಾನ ಕಾರ್ಯಂತಿರು ಮಳವಳ್ಳಿ ಶಿವಣ್ಣ ಆದಿತ್ಯದು ಅರದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭಾರಿ ಮುಟ್ಟದಾರಾದುಲ್ಲೇರು. OBC ಸಮುದಾಯದ PV ಮೋಹನ್ ಕೇರಳ ವಿಧಾನಸಭಾ ಓಟುಡು ಪಕ್ಷದ ಜೊತೆ ಜವಾಬ್ದಾರಿ ಆದ ಕೆಲಸ ಮಾಡ್ತಿದ್ದಾರೆ. ರಾಜ್ಯ ವಿಧಾನಸಭೆದು ವಿಧಾನ ಪರಿಷತ್ ಗೆಂದಿತ್ತಿನ 7 ಸದಸ್ಯರನ್ನ ವಾಯ್ದೆ ಜೂನ್ 30 ಮುಗ್ಗೆರೆಯ್ತದು 15 ಓಟು ನಡಪಡು. ವಿಧಾನಸಭೆ ಇತ್ತೆ ಸದಸ್ಯ ಬಲ 222 ಇತ್ತದು. ಈ ಲೆಕ್ಕಾಚಾರಡು ಕಾಂಗ್ರೆಸ್ದ 4 ಬೊಕ್ಕ BJPದ 2 ಗೆಂದುನ ನಿಘಂಟಾದುಂಡು. ವಿಧಾನ ಪರಿಷತ್ದ 2 ಸ್ಥಾನೊಲೆಗ್ BJPದ ಅಭ್ಯರ್ಥಿಲಿನ ಬಗೆಟ್ ಪಂತ ಜೋರಾದುಂಡು. ನಳಿನ್ ಕುಮಾರ್ ಕಟೀಲ್, ಶರಣು ತಳ್ಳಿಕೆರೆ, ರಘು ಕೌಟಿಲ್ಯ, ವೆಂಕಟೇಶ್ ದೊಡ್ಡೇರಿ, ಮಂಜುಳಾ ನೇಲ, ನರೇಂದ್ರ ಬಾಬು, MD ಲಕ್ಷ್ಮೀನಾರಾಯಣ, ಲಿಂಗರಾಜ ಪಾಟೀಲ, ಶ್ರುತಿ ಬೊಕ್ಕ N ಮಹೇಶ್ ಮುಕ್ಳಿನ ಪುದರ್ನು ಪಕ್ಷದ ರಾಜ್ಯ ಘಟಕ ಮಿತ್ತ ಮಟ್ಟದ ನಾಯಕರೇ ಕಡಪಡುತ್ತಲು. ಒಂದೆಡೆ ಅಭ್ಯರ್ಥಿಗಳು ಏರಾವೊಂದು ನಿಘಂಟು ಮಲ್ಪೆರೆ BJP ಕೇಂದ್ರ ಸಂಸದೀಯ ಮಂಡಳಿ ಸಭೆ ನಡಪಾದಳು. ಅಭ್ಯರ್ಥಿಲಿನ ಪಟ್ಟಿ ಬೇಗ ಗೊತ್ತು ಮಲ್ಪನ ಅಂದಾಜುಂಡು. ಅಧಿಕ ಜ್ಯೇಷ್ಠ ತಿಂಗೊಲ್ದಲ್ಲೆಕೊಳು ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ಶ್ರೀ ರಾಮಕ್ಷೇತ್ರಡು ಜೂನ್ 7 ಮುಟ್ಟ ಶ್ರೀ ಗ್ರಂಥ ರಾಜ ಜ್ಞಾನೇಶ್ವರಿನ ಸಾಮುದಾಯಿಕ ಪಾರಾಯಣ ಬೊಕ್ಕ ಅಖಂಡ ಹರಿನಾಮ ಸಪ್ತದಿ ಒಂದೇರು. ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ರಮೇಶ್ ಹಕ್ಕೇರಿ ಸುದ್ದಿಕೂಟುಡು ಪಾತಿರದು ಅಧಿಕ ಜ್ಯೇಷ್ಠ ತಿಂಗೊಲ್ದಲ್ಲೆಕೊಡು ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ಶ್ರೀರಾಮ ಕ್ಷೇತ್ರಡು ಜೂನ್ 7 ಮುಟ್ಟ ಶ್ರೀ ಗ್ರಂಥ ರಾಜ ಜ್ಞಾನೇಶ್ವರಿನ ಸಾಮುದಾಯಿಕ ಪಾರಾಯಣ ಬೊಕ್ಕ ಅಖಂಡ ಹರಿನಾಮ ಸಪ್ತದಿ ಒಂದೊಂದು ಪಂಡೇರು. ಈ ಕಾರ್ಯಕ್ರಮ ಶ್ರೀ ಚೈತನ್ಯ ಸದ್ಗುರು ಹರಿಪ್ರಸಾದ ಶರದ ಸ್ವಾಮಿ ಶಿವೂರಕರ ದುಂಬಾಳ್ತೆಡು ನಡಪಿರಿತದು. ಪೂಜ್ಯ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ರೀತಿದೆ ನಡಪಿರ ಉಂಡು ಪಂಡೇರು. ಶ್ರೀ ಚೈತನ್ಯ ಸದ್ಗುರು ಹರಿಪ್ರಸಾದ ಮಹಾರಾಜರು ಪಾತಿರ್ದು 7 ದಿನ ಕಾಲ ವಾರಕರಿ ಸಂಪ್ರದಾಯದಂಚ ಈ ಕಾರ್ಯಕ್ರಮ ದಿವೊಂದುಂಡು. 3 ವರ್ಷವರ ಅಧಿಕ ಜ್ಯೇಷ್ಠ ತಿಂಗೊಳ್ಳು ಈ ಕಾರ್ಯಕ್ರಮ ದಿವೊನುವಾಂದು ರಮೇಶ್ ಹಕ್ಕೇರಿ ಪಂಡೇರು. ಪಾಪು ಸಿಂಗ್ ರಜಪೂತ್, RT ಪಾಟೀಲ್, ತೇಜಪ್ಪ ಮಹಾರಾಜ್, ವಿನೋದ್ ಕುಮಾರ್ ಸುದ್ದಿಕೂಟುಡಿದ್ದೇರು. ಕನ್ಯಾಡಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ರಾಮ ಮಂದಿರದಲ್ಲಿ 7 ರಿಂದ 13ರವರೆಗೆ ಪಾರಾಯಣ ಕಾರ್ಯಕ್ರಮ, ನಿರಂತರ ಪಾರಾಯಣ ಕಾರ್ಯಕ್ರಮ. ಏಕಕಾಲಕ್ಕೆ 1008 ಜನ
ಅಂದರೆ ನಮ್ಮ ಜ್ಞಾನೇಶ್ವರಿ ಪಾರಾಯಣದ ಗ್ರಂಥವನ್ನು ಓದಲಿಕ್ಕೆ ಕೂತ್ಕೋತಾರೆ. 1008 ಜನ. ಅವರಿಗೆ ನಾವು ಉಚಿತವಾಗಿ ಜ್ಞಾನೇಶ್ವರಿ ಗ್ರಂಥ ಅಂದರೆ ಅದು ಭಗವದ್ಗೀತೆನೇ, ಅದನ್ನು ಜ್ಞಾನೇಶ್ವರಿ ಗ್ರಂಥ ಅಂತೀವಿ. ಅದನ್ನು 1008 ಜನ ಸತತವಾಗಿ 7 ದಿವಸವರೆಗೆ ಅದನ್ನು ಪಾರಾಯಣ ಮಾಡ್ತಾರೆ. ಬೆಳಗ್ಗೆ 7ರಿಂದ 11 ಗಂಟೆವರೆಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮ 7ನೇ ತಾರೀಕಿನಂತಿದೆ. ಆ ದಿವಸ ತಮಗೆಲ್ಲ ಗೊತ್ತಿರುವ ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಡಿ.ವಿ. ಸದಾನಂದ ಗೌಡರು ಹಾಗೂ ಎಲ್ಲ ತಂಡ ನಮ್ಮ ಇನ್ವಿಟೇಷನ್ಲಿ ನಾವು ಆಮಂತ್ರಣ ಮಾಡಿದ್ದೀವಿ. 7 ಗಂಟೆಗೆ ಇರ್ತಾರಂತ ಈಗಾಗಲೇ ನಮಗೆ ಹೇಳಿದ್ದಾರೆ. ಗ್ರಂಥ ಬಿಡುಗಡೆನ ಅವರೇ ಮಾಡ್ತಾರೆ. ಅವರು ಮತ್ತು ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ರು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ, ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಯ್ನಲೆ ಕೊಡು ಒಡಿಪುದ ಕಾಂಗ್ರೆಸ್ ನಾಯಕ ಕೆ ಕೃಷ್ಣಮೂರ್ತಿ ಆಚಾರ್ಯ ದುಂಬಾಳ್ತೆಡು ಕನ್ನರ್ಪಾಡಿ ಶ್ರೀ ಜಯದುರ್ಗ ಪರಮೇಶ್ವರಿ ದೇವಸ್ಥಾನಗಳು ಬುಧವಾರ ಶ್ರೀದೇವಿಗೆ 130 ತಾಜ್ ಅಟ್ಟಿ ಮಲ್ಲಿಗೆ ಸಮರ್ಪಣೆ ಮಲ್ತದು ವಿಶೇಷ ಪೂಜೆ ಮಲ್ಪಾದೇರು. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಯ್ನ ಬೇರಿಕೆ ರಾಜ್ಯದೊರ್ಮೆಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಚೀಪೆ ಪಟ್ಟದು ಪಟಾಕಿ ಬಿಡತದು ದೇವಸ್ಥಾನದೆಡೆ ವಿಶೇಷ ಪೂಜೆ ಮಲ್ಪಾದು ಸಂಭ್ರಮಾಚರಣೆ ಮಲ್ತದು ಖುಷಿ ಪಟ್ಟೊಂದಿರು. ಒಡಿಪುದ ಕಾಂಗ್ರೆಸ್ ನಾಯಕರು ಕೆ ಕೃಷ್ಣಮೂರ್ತಿ ಆಚಾರ್ಯ ದುಂಬಾಳ್ತಿಡು ಕನ್ನರ್ಪಾಡಿದ ಶ್ರೀ ಜಯದುರ್ಗ ಪರಮೇಶ್ವರಿ ದೇವಸ್ಥಾನಗಳು ಬುಧವಾರ ಶ್ರೀದೇವಿಗೆ ವಿಶೇಷ ಪೂಜೆ ಸಂದಾದೇರು. ದೇವರಿಗೆ 130 ತಾಜಿ ಅಟ್ಟಿ ಮಲ್ಲಿಗೆ ಪೂ ಸಮರ್ಪಣೆ ಮಲ್ತದು ವಿಶೇಷ ಆರತಿ ಸೇವೆ ಅರ್ಪಣೆ ಮಲ್ತೇರು. ಹೊಸ ಮುಖ್ಯಮಂತ್ರಿಗಳ ಆಡಳಿತದ ಗೆಲ್ಮೆಗಾದ ರಾಜ್ಯದ ಅಭಿವೃದ್ಧಿದ ದಿಟ್ಟಿಡು ಪ್ರಾರ್ಥನೆ ಮಲ್ತೇರು. ಈ ಪೊರ್ತುಡು ಕೃಷ್ಣಮೂರ್ತಿ ಪಾತೆಯದು ಶಿವಕುಮಾರ್ ಮುಖ್ಯಮಂತ್ರಿ ಆವಡೊಂದು ಈ ದುಂಬು ಓಟುದ ಪಗಲ ನಟ್ಟೊಂದ ಮಲ್ಲಿಗೆ ಪುರುಪೊಡು ಪ್ರೀತಿ ಉಪ್ಪನ ಅಪ್ಪೆಗೆ ಪರಕೆ ಪಂಡದಿತ್ತ ಐನು ಶುಕ್ರವಾರ ಒರಂಬ ಅಟ್ಟಿ ಕೊರ್ಪಾಂದು ಪಣದಿತ್ತ ಇತ್ತೆ ಮುಖ್ಯಮಂತ್ರಿ ಆದ ಅಧಿಕಾರದ ನಲೆಕೊಡು ಪೂಜೆ ಕೊರ್ತಾಂದು ಪಂಡೇರು. ನಗರಸಭೆತ ದುಂಬದ ಗುರ್ಕಾರ್ಯರು ಯುವರಾಜ್, ದುಂಬದ ಒತ್ತು ಗುರ್ಕಾರ್ದಿ ಅಮೃತ ಕೃಷ್ಣಮೂರ್ತಿ, ಸದಾಶಿವ ಅಮೀನ್ ಕಟ್ಟೆಗುಡ್ಡೆ ಇಂಚ ನಾಯಕರು ಕಾರ್ಯಕರ್ತರು ಈ ವಿಶೇಷ ಪೂಜೆದ ಪುರ್ತುಡೆತ್ತೇರು. ಡಿಕೆ ಶಿವಕುಮಾರ್ ಎಡ್ ಆಡಳಿತ ಮಲ್ಪನಂಚಾವಡು ನನದ ದಿನಕ್ಲೆಡ್ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರಡೊಂದು ದೇವೇರಿಡ ಪ್ರಾರ್ಥನೆ ಮಲ್ತೇರು. ಭಕ್ತರಿಗೆ ಮಲ್ಲಿಗೆ ಪುರುಪನು ಪ್ರಸಾದವಾದ ಪಟ್ಟೇರು. ಕರ್ನಾಟಕ ರಾಜ್ಯಕ್ಕೆ ನೂತನ ಮುಖ್ಯಮಂತ್ರಿಯಾಗಿ 25ನೇ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪದಗ್ರಹಣ ಮಾಡಿದ್ದಾರೆ. ನಾವು ಈ ಹಿಂದೆ ಹೇಳಿದಾಗೆ ನಮ್ಮ ಅಮ್ಮನ ಬಳಿ ಚುನಾವಣೆ ಟೈಮಲ್ಲೂ ಸಮೇತ ನಾವು ಬೇಡಿಕೊಂಡಿದ್ದೆವು. ತಾಯಿ ಜಗನ್ಮಾತೆ ಜಯದುರ್ಗ ಪರಮೇಶ್ವರಿಯಲ್ಲಿ 135 ತನಕ ಜಾಸ್ತಿ ಸೀಟ್ ನಮಗೆ ಬರಬೇಕು. ಆವಾಗ ಕೂಡ ನಾವು ಇಲ್ಲಿ ಮಲ್ಲಿಗೆ ಪ್ರಿಯ ಅವಳು, ಮಲ್ಲಿಗೆ ಹುಚ್ಚಿ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಆವಾಗ ಸಮೇತ ನಾವೊಂದು ಹರಕೆಯನ್ನು ಹೇಳ್ಕೊಂಡಿದ್ದೆವು, 135 ತನಕ ಜಾಸ್ತಿ ಸೀಟು ಬಂದರೆ ನಾವು 5 ಶುಕ್ರವಾರ 9 ಅಟ್ಟೆ ಮಲ್ಲಿಗೆ ಕೊಡ್ತೇವೆ ಹೇಳಿ. ಅದೇ ರೀತಿ ಆವಾಗ ನಾವು ಮಲ್ಲಿಗೆಯನ್ನು ಕೊಟ್ಟಿದ್ದೆವು. ಈಗ ನಮ್ಮ ಸಾಹೇಬರು, ನಮ್ಮ ಕಾರ್ಯಕರ್ತರ ಒಂದು ಅಭಿಮಾನಿಗಳ ದೇವರು ಡಿ ಕೆ ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು ಕೂಡ ಹೌದು. ಅವರು ಇವತ್ತು ಕರ್ನಾಟಕ ಸರ್ಕಾರದ 25ನೇ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಆಗಬೇಕಾದ್ರೆ ನಾವು ಕೂಡ ಹಿಂದೆ ಗಣೇಶೋತ್ಸವಕ್ಕೆ ಬಂದ ನಮ್ಮೂರಿನ ಕನ್ನಡಪಾಡಿ ಗಣೇಶೋತ್ಸವಕ್ಕೆ ಬಂದಾಗ 26ರ ಒಳಗೆ ಇನ್ನೊಂದು ಗಣೇಶೋತ್ಸವದ ಒಳಗೆ ಮುಖ್ಯಮಂತ್ರಿಯಾಗಿ ಕನ್ನಡಪಾಡಿ ದೇವಸ್ಥಾನಕ್ಕೆ ಕೂಡ ನೀವು ಬರ್ತೀರಿ ಅಂತೇಳಿ ಹೇಳಿದ್ದೇವೆ. ಅದೇ ರೀತಿ ನಮ್ಮಮ್ಮ ಇವತ್ತು ತಾಯಿ ಜಗನ್ಮಾತೆ ಜಯದುರ್ಗ ಪರಮೇಶ್ವರಿ ನಡೆಸಿಕೊಟ್ಟಿದ್ದಾಳೆ. ಅದಕ್ಕೋಸ್ಕರ ಇವತ್ತಿನ ದಿವಸವೇ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ದಿವಸವೇ ನಮ್ಮ ಸಾಹೇಬರು ನಮ್ಮ ಕರ್ನಾಟಕ ಜನತೆಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಇವತ್ತೇ ನಾವು ಅಮ್ಮನಿಗೆ 137 ಅಟ್ಟೆಯ ಹೂವಿನ ಪೂಜೆಯನ್ನು ನಾವು ಅಮ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕಲ್ಕತ್ತಾ ಭಾರಿ ಪ್ರತಿಷ್ಠಿತ ಕಾಲೇಜು ಒಂಜಿಟ್ಟು ಏರಿಗ್ಲ ನಾಡಪತ್ತಿರ ಆವಂದನ ಗುಟ್ಟದ ಕೋಣೆ ಒಂಜಿ ತೋಜಿದಿತ್ತದೆ. ಅವಳು ರಡ್ಡು ಚೀರಡು ಉದಲ ಪತ್ತದ ತಿಂದಿನ 1 ಕೋಟಿ ರೂಪಾಯಿ ದಾತು ದುಡ್ಡು ಬೊಕ್ಕ ಒಂಜಿ ಪಿಸ್ತೂಲು ತಿಕ್ಕದನ ವಿಶೇಷ ಸಂಗತಿ ನಡೆತದಂಡೆ. ಏರಿಗ್ಲ ಗುತ್ತ ಒಂದೇ ದಿಂಗದ್ದಿನ ಪಣವುದ ನೋಟುಲು ಮಾತ ಉದಲ ಪತ್ತ ಹಾಳಾಯಿನ ಬಗೆಟ್ಟು ಪನ್ಪುನ ಕೇಣದಿಪ್ಪಾರು ಕುರಿದು ಪೋಂಡಲ ಕೊರ್ದು ಪೋವಂದು ಪನ್ಪುನ ತುಳುಗಾದೆ ಪಾತೆರ ಉಂಡು. ಪಶ್ಚಿಮ ಬಂಗಾಳದ ಕಲ್ಕತ್ತಡು ಭಾರಿ ಪ್ರತಿಷ್ಠಿತ ಕಾಲೇಜ್ ಒಂಜಿಟ್ಟು ಏರಿಗ್ಲ ನಾಡಪತ್ತಿರ ಆವಂದನ ಗುಟ್ಟದ ಕೋಣೆ ಒಂಜಿ ತೋಜಿದು ಬೈದಂಡೆ. ಅವಳು ರಡ್ಡು ಚೀಲೋಡು ಉದಲ ಪತ್ತು ತಿಂದಿನ 1 ಕೋಟಿ ದಾತ ಪಣವು ಬೊಕ್ಕ ಒಂಜಿ ಪಿಸ್ತೂಲ್ ತಿಕ್ಕದನೆ.
ಮರಿಯಲ ಶುರು ಆಪ್ ನಡೆದುಂಬು ಬರವು ಸಂಸ್ಥೆಯನ್ನು ನಿರ್ಮಲ ಮಲ್ಪೆರೆ ನಗರ ಆಡಳಿತ ಸೂಚನೆ ಕೋರ್ ನಡೆದವರ ಕಾಲೇಜು ನಿರ್ಮಲ ಮಲ್ತೊಂದು ಇತ್ತರು ಈ ಪೊರ್ತುಡು ವಿದ್ಯಾರ್ಥಿ ಸಂಘದ ಕೋಣಿಡಿತ್ತಿನ ಕಬಾಟದ ಬಾಕಿಲ್ ದೆಪ್ಪನಾಗ ರಡ್ ಪರತ್ ಸೂಟ್ ಕೇಸ್ ಇತ್ತನು ಐಟ್ 100 ಬುಕ 500 ರೂಪಾಯಿದ ನೋಟುರೇನ ಕಟ್ಟ ತೋಜಿದಂಡು ಹೆಚ್ಚಿನ ಮಾತಾ ನೋಟುಲು ಉದಲ್ ಪತ್ತದ ಹಾಳಾದಿತ್ತನಲ್ಲ ಒಟ್ಟು ದುಡ್ಡು 1 ಕೋಟಿ ಕಡಪು ಒಂದು ಅಧಿಕಾರಿಗಳು ಅಂದಾಜು ಪಾಡ್ತೀರು ಪಣವ ತೋಜಿನ ಮನದನಿಯ ಅಧಿಕಾರಿಗಳು ಕಾಲೇಜ್ದ ಮಾಡಗು ಪೋಪುನ ಸಾದಿಡು ಗುಟ್ಟುಡು ಕಟ್ಟದ್ನ ಕೋಣೆ ಒಂಜೆನ್ನ ಆಡಪತ್ತದೇರು ಗಲಸಂದ ನಂಚಿನ ಜಾಗೆಡಿತ್ತಿನ ಈ ಕೋಣೆದುಲೈ ಏರ್ ಕಂಡೀಷನರ್ ಹಾಸಿಗೆ ಗೋಡೆ ಚಿತ್ರಗಳು ಗಡಿಯಾರ ಬೊಕ ಬೇತೆ ಸೌಕರ್ಯಲು ಇತ್ತ ಈ ಕೋಣೆನಿ ಏರು ಗಲಸೊಂದಿತ್ತೇರು ವಾ ಉದ್ದೇಶವು ಕಟ್ಟದುಂಡು ಪನ್ಪುಣವು ನನಲ ಗೊತ್ತಾತಜ್ಜಿ ಐಟ್ ಒಂಜಿ ಪಿಸ್ತೂಲ್ಲ ತೋಜಿದಿತ್ತನು ಐಕ್ ಲೈಸೆನ್ಸ್ ಉಂಡ ಅವು ಏರಿಗೆ ಸೇರ್ತನೆಂದು ತೆರಿಯೋಣ್ಯರೆ ಪೊಲೀಸರು ತನಿಖೆ ಮಲ್ತೊಂದುಲ್ಲೇರು ಎಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲೆ